ವೆಕ್ಸಾನ್ ಎಂಬಂತ ಕಂಪನಿ ಇಂದು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಅವರಿಗೆ 2,500 ಒಂದು ದುಡ್ಡನ್ನು ಕಟ್ಟಿಸಿ ಅವರೊಟ್ಟಿಗೆ ಒಂದು ಕೋರ್ಸ್ ಅನ್ನು ಅವರು 3 ದಿನದ ಸ್ಟೇ ಆಗುವಂತ ಒಂದು ಕೋರ್ಸ್ ಅನ್ನು ನಡೆಸ್ತಿದ್ದಾರೆ. ಈ ಸ್ಟೇ ಆಗುವಂತ ಕೋರ್ಸ್ ಅಲ್ಲಿ ಅವರ 3 ದಿನಗಳ ಕಾಲ ಬ್ರೈನ್ ವಾಶ್ ಅನ್ನು ಮಾಡಿ ವಿದ್ಯಾರ್ಥಿಗಳ ಒಂದು ಚಿಂತನೆಯನ್ನೇ ಬೇರೆ ರೀತಿಯಾಗಿ ಮಾಡಿ ಯಾವ ವಿದ್ಯಾರ್ಥಿಗಳು ಆ ಒಂದು ಬಿಸ್ನೆಸ್ ಗೆ ಸೇರ್ಬೇಕು ಅಂತ ಹೇಳಿದ್ರೆ 51,000 ದುಡ್ಡನ್ನು ಕಟ್ಟಿ ಆ ಒಂದು 51,000ವನ್ನು ಕಟ್ಟಿದ ಮತ್ತೆ ಆ ಚೈನ್ ಸಿಸ್ಟಮ್ ಬಿಸ್ನೆಸ್ ಗೆ ಅವರನ್ನು ಆಡ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಇಂಟರ್ನ್ಶಿಪ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ, ವಿದ್ಯಾರ್ಥಿಗಳ ಗಂಭೀರ ಆರೋಪ. ಕುದ್ರೋಳಿಯ ಶ್ರೇಯ ಸ್ವೀಟ್ಸ್ ಎದುರುಗಿನ ಕಟ್ಟಡದಲ್ಲಿ ಮೊಕ್ಕಂ ಹೂಡಿರುವ ಮಹಾರಾಷ್ಟ್ರ ಮೂಲದ ವೆಕ್ಸನ್ ಹಾಗೂ BMP ಎಂಬ ಹೆಸರಿನ ನೆಟ್ವರ್ಕಿಂಗ್ ಸಂಸ್ಥೆಯು ಇಂಟರ್ನ್ಶಿಪ್ ಹೆಸರಿನಲ್ಲಿ 100ಕ್ಕೂ ಅಧಿಕ ಅಮಾಯಕ ವಿದ್ಯಾರ್ಥಿಗಳನ್ನು ಬೆಲೆಗೆ ಬೀಳಿಸಿ ಲಕ್ಷಾಂತರ ರೂಪಾಯಿ ಗುಡುಂ ಮಾಡಿರುವ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸ್ವಸ್ತಿಕ್ ಕಾಲೇಜಿನ ವಿದ್ಯಾರ್ಥಿಗಳು ಪತ್ರಿಕಾಗೋಷ್ಠಿ ನಡೆಸಿ ಕಂಪನಿ ವಿರುದ್ಧ ಗಂಭೀರ ಆರೋಪವನ್ನು ಬಯಲಿಗೆಳೆದಿದ್ದಾರೆ. ಚೈನ್ ಲಿಂಕ್ ಕಂಪನಿಯ ಅವ್ಯವಹಾರ ಕುರಿತು ಮಾತನಾಡಿದ ABVP ಬೆಂಬಲಿತ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಮುಳಿಯ ಸಾತ್ವಿಕ್ ಅವರು, ಪದವಿ ಓದುತ್ತಿರುವ ಅಥವಾ ಮುಗಿಸಿರುವ ಯುವ ಸಮೂಹಕ್ಕೆ ಮಾಸಿಕ 13,000ರಿಂದ 30,000 ರೂಪಾಯಿಗಳ ಆಕರ್ಷಕ ವೇತನವನ್ನು ನೀಡುವುದಾಗಿ ಆಮಿಷ ಒಡ್ಡಲಾಗುತ್ತದೆ. ಆಮಿಷ ಒಡ್ಡಿ ಈ ಸಂಸ್ಥೆ ಆಹ್ವಾನಿಸುತ್ತಿತ್ತು. ಆದರೆ ಉದ್ಯೋಗದ ಆಸೆಯೊಂದಿಗೆ ಹೋದ ಪ್ರತಿ ವಿದ್ಯಾರ್ಥಿಗಳಿಂದಲೂ ಇಂಟರ್ನ್ಶಿಪ್ ಶುಲ್ಕದ ನೆಪದಲ್ಲಿ ಬರೋಬ್ಬರಿ 51,000 ರೂಪಾಯಿಗಳನ್ನು ಈ ಸಂಸ್ಥೆ ವಸೂಲಿ ಮಾಡಿದೆ ಎಂದು ಆರೋಪಿಸಿದರು. ಸಂಸ್ಥೆಯ ವ್ಯವಹಾರಗಳನ್ನು ಪ್ರಶ್ನಿಸಿದಾಗ ತಮಗೆ ಕಂಪನಿ ಮಾಡಿದ ಮೋಸ ಅರಿವಾಗಿದ್ದು, ಆ ಪೈಕಿ 5 ವಿದ್ಯಾರ್ಥಿಗಳು ಹೇಗೋ ಸಾಹಸ ಮಾಡಿ ಆ ಸಂಸ್ಥೆಯ ಹಿಡಿತದಿಂದ ಹೊರಬಂದಿದ್ದಾರೆ. ಶ್ರೀನಿವಾಸ್ ಎನಪೋಯ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಕಂಪನಿಯಿಂದ ಮೋಸ ಹೋಗಿದ್ದಾಗಿ ಆರೋಪಿಸಿದ್ದಾರೆ. 100 ವಿದ್ಯಾರ್ಥಿಗಳು ಈ ವೆಕ್ಸನ್ ಹಾಗೂ BMP ಕಂಪನಿಯ ಹೆಸರಿನಲ್ಲಿ ನಡೆಯುತ್ತಿದ್ದ ದಂಧೆಗೆ ಬಲಿಯಾಗಿದ್ದಾರೆ. ಮಂಗಳೂರಿನಂತಹ ಪ್ರಬುದ್ಧ ನಗರದಲ್ಲಿ ಹೊರ ರಾಜ್ಯದ ಕಂಪನಿಯೊಂದು ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಂಡು ಇಂತಹ ಚೈನ್ ಲಿಂಕ್ ಮಾಫಿಯಾ ನಡೆಸುತ್ತಿರುವುದು ತೀವ್ರ ಆತಂಕಕಾರಿ. ಹೀಗಾಗಿ ನಮಗೆ ನ್ಯಾಯ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಕದ್ರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಗಿ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ವಿದ್ಯಾರ್ಥಿ ರಮ್ಯಾ ಮೋಸದ ಜಾಲದ ಬಗ್ಗೆ ವಿವರಿಸುತ್ತಾ, ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕಿಸಿ ಜಾಬ್ ಹೆಸರಿನಲ್ಲಿ ಕರೆಯುವ ಗುಂಪು, ಬಳಿಕ ಬಿಸ್ನೆಸ್ ಹೆಸರಿನಲ್ಲಿ ಹಣ ಹೂಡಿಕೆ ಮಾಡುವಂತೆ ಹೇಳುತ್ತಾರೆ. 3 ದಿನಗಳ ವರ್ಕ್ಶಾಪ್ ಮೂಲಕ ಪ್ರೇರೇಪಿಸಿ ಟ್ರೈನಿ ಹಂತದಲ್ಲಿ 11,000 ಮತ್ತು ಡಿಸ್ಟ್ರಿಬ್ಯೂಟ್ ಹಂತದಲ್ಲಿ 51,000 ಹೂಡಿಕೆ ಕೇಳಲಾಗುತ್ತದೆ. ದುಬಾರಿ ಮತ್ತು ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನು ಖರೀದಿಸಲು ಒತ್ತಾಯಿಸಲಾಗುತ್ತಿದೆ ಎಂದರು. ಹೂಡಿಕೆ ಮಾಡಿದ ಹಣದಲ್ಲಿ ಹೆಚ್ಚಿನ ಭಾಗವನ್ನು ಕಂಪನಿಯ ಉತ್ಪನ್ನಗಳನ್ನು ಖರೀದಿಸಲು ಬಳಸಬೇಕಾಗುತ್ತದೆ. ಆದರೆ ಆ ಉತ್ಪನ್ನಗಳು ಮಾರುಕಟ್ಟೆ ಬೆಲೆಯಲ್ಲಿ ಹೋಲಿಸಿದರೆ ಅತಿ ದುಬಾರಿ ಹಾಗೂ ಗುಣಮಟ್ಟ ಕಡಿಮೆ ಇರುವುದಾಗಿ ಆರೋಪಿಸಲಾಗಿದೆ. ಕೆಲವು ಉತ್ಪನ್ನಗಳನ್ನು ಬಳಸಿದ ಪರಿಣಾಮ ಚರ್ಮದ ಸಮಸ್ಯೆಗಳು ಉಂಟಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ತರಬೇತಿ ಸಮಯದಲ್ಲಿ ಭಾಗವಹಿಸುವವರನ್ನು ಹೊರಜಗತ್ತಿನಿಂದ ದೂರವಿಟ್ಟು ಫೋನ್ ಬಳಕೆಗೂ ಅವಕಾಶ ನೀಡದೆ ಪೋಷಕರ ಜೊತೆ ಸಂಪರ್ಕವನ್ನು ನಿರ್ಬಂಧಿಸಲಾಗುತ್ತದೆ ಎಂದರು. ಇದಲ್ಲದೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಸೇರಿದಂತೆ ವೈಯಕ್ತಿಕ ದಾಖಲೆಗಳನ್ನು ಕೂಡ ಸಂಗ್ರಹಿಸಲಾಗುತ್ತದೆ. ಹಣ ಮರುಪಾವತಿ ಮಾಡುವುದಾಗಿ ಹೇಳಿದರೂ ನಂತರ ವಿಳಂಬ ಮಾಡಲಾಗುತ್ತದೆ ಎಂದು ಆರೋಪಿಸಿದ್ದಾರೆ. ಈ ಕೆಲಸ ಕೊಡುವ ನೆಪದಲ್ಲಿ ಹಣ ಗಳಿಸುವ ಈ ಕಂಪನಿಯ ಮಾಯೆಗೆ ಬಿದ್ದು ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಆದರೆ ನನ್ನ ಗೆಳತಿಯ ಸಹಾಯದಿಂದ ನಾನು ಹೂಡಿದ ಹಣ ನನಗೆ ಸಿಕ್ಕಿತು ಎಂದು ತಿಳಿಸಿದರು. ನಮ್ಮ ವೀಕ್ನೆಸ್ ಅಂತ ತಗೊಂಡ್ರೆ ನಮ್ಗೆ ಈಗ ಯಾವ ರೀತಿ ಎಜುಕೇಶನ್ ಆಗಲಿ ಇಲ್ಲ ಅಪ್ಪ ಅಮ್ಮನಿಗೆ ಹೆಲ್ತ್ ಇಶ್ಯೂ ಅಂತ ನಮ್ಮದೆಲ್ಲ ಪರ್ಸನಲ್ ತಿಳ್ಕೊಂಡು ಅದನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ಟಾರ್ಗೆಟ್ ಮಾಡಿ ಅಲ್ಲ ಆದ್ಮೇಲೆ ಲೈಕ್ ಆಗ್ತದೆ. ಮತ್ತೆ ಥರ್ಡ್ ಡೇ ಇಂಟರ್ವ್ಯೂ ಇರ್ತದೆ ಅವರದ್ದು. ಆ ಟೈಮಲ್ಲಿ ಒಬ್ಬರು ಮಾತಾಡಲಿಕ್ಕೆ ಇರುವುದಿಲ್ಲ. ನಮಗೆ ಒಬ್ಬರನ್ನೊಬ್ಬರು ಬಿಲ್ಕುಲ್ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ರೂಮಲ್ಲಿ ಸ್ಟೇ ಆಗೋರಿಗೆ ಆಗಲಿ, ನಾನು ರೂಮಲ್ಲಿ ಸ್ಟೇ ಆಗಲಿಲ್ಲ, ಬಟ್ ಕೆಲವು ಸ್ಟೂಡೆಂಟ್ ಅಂದರೆ ನನ್ನ ಜೊತೆ ಇದ್ದವರು ಕೆಲವು ಸ್ಟೇ ಆಗಿದ್ದಾರೆ. ಅವರಿಗೆ ಸಹ ಒಬ್ಬರನ್ನೊಬ್ಬರು ಹೊರಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಫೋನ್ ಯೂಸ್ ಮಾಡಲಿಕ್ಕೆ ಬಿಡುವುದಿಲ್ಲ, ಒಬ್ಬರೊಬ್ಬರು ಮಾತಾಡಲಿಕ್ಕೆ ಬಿಡುವುದಿಲ್ಲ, ಪೇರೆಂಟ್ಸ್ ಹತ್ರ ಸಹ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಬಿಕಾಸ್ ಅವರ ಪೇರೆಂಟ್ಸ್ ಏನಾದರೂ ಹೇಳಿ ಅವರನ್ನು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ. ಪತ್ರಿಕಾಗೋಷ್ಠಿಯಲ್ಲಿ ಪ್ರೀತೇಶ್, ಸಿಂಚನ, ಸಿಂಧು, NSUI ಸಂಘಟನೆಯ ಕ್ರಿಸ್ಟಿಯನ್ ಮಿನಜಸ್ ಸಹಿತ ಮುಂತಾದವರು ಉಪಸ್ಥಿತರಿದ್ದರು.